ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರೇವತಿ. ನಾನಿವತ್ತು ಅಮ್ಮ ಮಾಡ್ತಿರೋವಂಥ ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್. ಸೊ ವಿಡಿಯೋ ಹೇಗಿದೆ ಅಂತ ನೋಡಿ. ಹಾಗೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ನ ಸೆಲೆಕ್ಟ್ ಕೊಡಿ ಆಲ್ ಅಂತ. ಸೊ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಮೊದಲಿಗೆ ಸಿಗುತ್ತೆ. ಸೊ ಬನ್ನಿ ಅಮ್ಮ ಮಾಡ್ತಿರೋವಂಥ ಪಲಾವ್ ಹೇಗಿದೆ, ಅವ್ರು ಹೇಗೆ ಮಾಡ್ತಾರೆ ಅಂತೇಳಿ. ನನಗಂತೂ ತುಂಬಾ ಇಷ್ಟ ಅವ್ರು ಮಾಡೋ ಪಲಾವು. ಸೊ ಅವ್ರು ಮಾಡ್ತಾ ಇದ್ದಾರೆ. ಸೊ ಆ ರೆಸಿಪಿನ ತೋರಿಸ್ತೀನಿ, ಹೇಗನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬನ್ನಿ ವಿಡಿಯೋ ನೋಡೋಣ. ಏನು ತಿಂಡಿ ಮಾಡ್ತಿದ್ದೀವಿ ಸುಸಮ್ಮ? ಪಲಾವ್ಗೆ ಏನೇನು ಹಾಕ್ಕೊಂಡಿದ್ದೀವಿ ಹೇಳಿ. ಎಲ್ಲ ಅಂದರೆ ಮಸಾಲೆ ಹೇಳ. ಮಸಾಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಆಮೇಲೆ ಈರುಳ್ಳಿ ರುಬ್ಬಕ್ಕ. ಅಷ್ಟೇ. ಅಷ್ಟೇನಾ? ಈಗ ಮಾಡೋದು ತೋರಿಸು ಹೆಂಗೆ ಮಾಡ್ತೀಯ ಅಂತ. ಎಣ್ಣೆಗೇನೋ ಚಕ್ಕೆ ಲವಂಗ ಹಾಕ್ಕೊಂಡಿರೋದಾ? ಇವಾಗ ಏನಾಗ್ತದೆ? ಈರುಳ್ಳಿ. ಏನಾಗುತ್ತೆ ಎಲ್ಲರೂ ಕೇಳ್ತಾರೆ ಅಮ್ಮನ ಜೊತೆ ವಿಡಿಯೋ ಮಾಡಾಕಿ ಅಂತ. ನೀನು ನೋಡಿದ್ರೆ ತೆಗಿಬೇಡ ಅಂತೀಯಲ್ಲಮ್ಮ. ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮಗ ಅಲ್ಲೇ ಇರ್ತದೆ, ಎಲ್ಲಿ ಹೋಗುತ್ತೆ. ಇವತ್ತು ನಮ್ಮಮ್ಮ ಪಲಾವ್ ಮಾಡ್ತಿದ್ದಾರೆ, ಸೂಪರ್ ಹಿಟ್ ಪಲಾವು. ಹಂಗಂತ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ನಾನು ವೀಡಿಯೋ ಮಾಡ್ಕೊಂಡ್ರೆ ಬೈತಾಳೆ ನಮ್ಮಮ್ಮ. ಹೆಂಗೆ ಬೈತಾಳೆ ನೋಡಿ. ಏನೋ ಒಂದಿನ ಇದ್ದಾರೆ ವೀಡಿಯೋ ಮಾಡ್ಕೊಂಡ್ರು ಬೈತಾರೆ. ಇನ್ನು ಡೈಲಿ ನೀವೆಲ್ಲರೂ ವೀಡಿಯೋ ಹಾಕಿ ಅಂತೀರಲ್ಲ ಅಮ್ಮನ ಜೊತೆ, ನಮ್ಮಮ್ಮ ಹಿಂಗೆ ವೀಡಿಯೋ ಹಾಕಕ್ಕೆ ಬಿಡ್ತಾರಾ? ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ಫ್ರೈ ಮಾಡ್ಕೊಂಡ್ಮೇಲೆ ಏನಾಗ್ತದಮ್ಮ? ಮಸಾಲೆನಾ? ಮಸಾಲೆ ಹಾಕ್ಕೊತಿದ್ದಾರೆ ನೋಡಿ ಇವಾಗ. ಅದಕ್ಕೆ ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಅಲ್ವಾ? ಮತ್ತೇನಾರು ಹಾಕಿದೆ? ಈರುಳ್ಳಿ ಅಲ್ವಾ? ಈರುಳ್ಳಿ, ಚಕ್ಕೆ ಲವಂಗ ಹಾಕಿದೆಯಾ? ಚಕ್ಕೆ ಲವಂಗ ಇಷ್ಟು ಹಾಕಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ, ಹಸಿ ಮಸಾಲೆ ಎಲ್ಲ ಹಾಗೆ ಹಾಕಿ ರುಬ್ಕೊಂಡಿದ್ದಾರೆ, ಹಸಿ ಮೆಣಸೆಲ್ಲ ಸೇರಿಸಿ. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾರೆ ಚೆನ್ನಾಗಿ, ಎಣ್ಣೆ ಬಿಡೋ ತನಕ. ಇಷ್ಟು ಫ್ರೈ ಆದರೆ ಸಾಕ, ಇನ್ನೂ ಎಣ್ಣೆ ಬಿಡಬೇಕಾ? ಹಿಂಗೆ ಕೇಳಿದ್ದೆ. ಇವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಇಷ್ಟು ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಫುಲ್ಲು ಸ್ವಲ್ಪ ಹಸಿ ವಾಸನೆ ಹೋಗಿ ಫುಲ್ ಎಣ್ಣೆ ಬಿಟ್ಟಾಗ ದಪ್ಪ ಮೆಣಸಿನ್ಕಾಯಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇಷ್ಟನ್ನು ಹಾಕೋತಿದ್ದಾರೆ. ಫುಲ್ ಮಿಕ್ಸ್ ಮಾಡ್ಕೊತಿದ್ದಾರೆ ಚೆನ್ನಾಗೆ. ಇವಾಗ ಉಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದಾರೆ. ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸಿಕೊಳ್ಳಿ. ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದಾರೆ. ಎರಡು ಲೋಟ ಅಕ್ಕಿನ ಹಾಕ್ಕೊಂಡಿದ್ದಾರೆ. ಎರಡು ಲೋಟ ಅಕ್ಕಿಗೆ 3 ಲೋಟ ನೀರನ್ನ ಹಾಕೋತಾ ಇದ್ದಾರೆ. ಜಾಸ್ತಿ ಬೇಕು ಮೆತ್ತಗೆ ಬೇಕು ಅನ್ನೋರು
ಸ್ವಲ್ಪ ಜಾಸ್ತಿನ ಹಾಕೋ, ಒಂದು 4 ಲೋಟ. ಮಸಾಲೆ ಉಳ್ದಿತ್ತಲ್ಲ ಜಾರಲ್ಲಿ, ಅದನ್ನು ಇವಾಗ ಒಂಚೂರು ತೊಳ್ದು ಹಾಕೋತಿದ್ದಾರೆ. ನೋಡಿ ಈ ಕಲರ್ ಇದೆ ಪಲಾವ್. ಇದು ಎಷ್ಟು ವಿಸಲ್ ಬರ್ಬೇಕಮ್ಮ? 2 ವಿಸಲ್ ಬಂದರೆ ಪಲಾವ್ ರೆಡಿ. 2 ವಿಸಲ್ ಬಂದಮೇಲೆ ಹೇಗಿರುತ್ತೆ ತೋರಿಸ್ತೀನಿ ನೋಡಿ. ಅಜ್ಜಿ ಮೊಮ್ಮಗಳು ಕುತ್ಕೊಂಡು ನೋಡಿ, ಏನದು ಮೊಸರು ಬಜ್ಜಿಗೆ ತಯಾರು ಮಾಡ್ತಿದ್ದಾರೆ. 1 ವಿಸಲ್ ಆಯಿತು, ಇನ್ನೊಂದು ವಿಸಲ್ ಆಗಬೇಕೀಗ. ಮೊಸರು ಬಜ್ಜಿಗೆ ಈರುಳ್ಳಿ ಸೌತೆಕಾಯಿ ಹಾಕ್ತಾ ಇದ್ದಾರೆ. ಅದಕ್ಕೊಂದು ಟೊಮೊಟೊ, ಎರಡನೇ ವಿಸಲ್ ಕೂಡ ಆಗಿದೆ. ನೋಡೋಣ ತಡೀರಿ ಹೇಗಿದೆ ಅಂತ. ಪಲಾವ್ ರೆಡಿಯಾಗಿ ಓಪನ್ ಆಗಿದೆ ಮುಚ್ಚಳ. ಇನ್ನು ಮಿಕ್ಸ್ ಮಾಡೋದು ಒಂದೇ ಬಾಕಿ. ನೋಡಿ ಅದ್ರ ಮೇಲ್ಗಡೆ ಲಾಸ್ಟಿಗೆ 2 ಸ್ಪೂನ್ ತುಪ್ಪ ಹಾಕೊಳ್ಳಿ. ಸೂಪರಾಗಿರೋ ಪಲಾವ್ ರೆಡಿ ಆಗುತ್ತೆ. ಇಲ್ಲಿ ಮೊಸರು ಬಜ್ಜಿ ರೆಡಿಯಾಗಿದೆ ನೋಡಿ. ಪಲಾವ್ ಮಿಕ್ಸ್ ಮಾಡ್ತಿದ್ದಾರಮ್ಮ. ತಿನ್ನೋದೊಂದೇ ಬಾಕಿ. ನೋಡಿ ರೆಡಿ ಆಯಿತು. ನೋಡಿದಲ್ಲ ವಿಡಿಯೋ, ಅಮ್ಮ ಮಾಡಿದಂಥ ಪಲಾವು. ಅಮ್ಮ ನೋಡಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಬೈತಾ ಇರ್ತಾರೆ. ಬಟ್ ನಾನು ಕೂಡ ಅಮ್ಮನಿಗೆ ಇದು ಮಾಡಿ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಅವರಿಗೆ ವಿಡಿಯೋ ಮಾಡೋದು ಇಷ್ಟ ಆಗೋದಿಲ್ಲ, ಯಾವಾಗೂ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದಕ್ಕೆ ಇವತ್ತು ಅವರು ಮಾತಾಡ್ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ. ಅಮ್ಮನ ಮಾತು ಹಾಗೆ ಅಮ್ಮ ಮಾಡಿದ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಯಾಕೋ ನಾನು ಹಾಕಿದ ವಿಡಿಯೋ ಯಾವುದೋ ವ್ಯೂಸ್ ಬರ್ತಾ ಇಲ್ಲ. ಸೊ ಪರವಾಗಿಲ್ಲ, ಅದು ನಿಮಗೋಸ್ಕರ ಇನ್ನು ವಿಡಿಯೋನ ಹಾಕ್ತೀನಿ ನಾನು. ಸೊ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಆಲ್.